ಕರಾವಳಿ ಸಿನಿಮಾಸ್ ಲಾಂಛನದಲ್ಲಿ ಎಚ್.ಡಿ. ಆರ್ಯ ನಿರ್ದೇಶನದಲ್ಲಿ ತಯಾರಾದ ಪಿರ್ಕಿಲು ತುಳು ಸಿನಿಮಾ ಕರಾವಳಿಯಾದ್ಯಂತ ಏಕಕಾಲದಲ್ಲಿ ಬಿಡುಗಡೆಗೊಂಡಿತು. ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿ ಚಿತ್ರದ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಚಿತ್ರ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸಿನಿಮಾ ಕಲಾವಿದರು ಸಂಭಾವನೆ ತೆಗೆದುಕೊಂಡು ಕೈ ತೊಳೆದುಕೊಳ್ಳಬಾರದು. ಸಿನಿಮಾದ ಪ್ರಮೋಷನ್ಗೆ ಕಲಾವಿದರು ಕೊಡುಗೆ ನೀಡಬೇಕು. ನಟನೆಗೆ ಮಾತ್ರ ಸೀಮಿತವಾಗದೆ ಸಿನಿಮಾದ ಸಮಗ್ರ ಯಶಸ್ವಿಗೆ ಸಹಕರಿಸಿ ಎಂದು ಮನವಿ ಮಾಡಿದ್ರು. ಬ್ಯಾಂಗ್ಳೂರ್ದು ಬರ್ತದೆ ಒಂದು ತುಳು ಭಾಷೆದ ಮೇಲೆ ಅಭಿಮಾನ ಈ ಸಿನಿಮಾನು ಮಾಡ್ತಾರೆ. ಒಂದು ವೇ ನೀವು ಒಂದು ಮಲ್ಲ ಬ್ಯಾನರ್ದ ಸಿನಿಮಾ ಅಂದಂಡು ಅಕ್ಕಳು ಪೂರ ಕಪ್ಪು ಬನಿಯನ್ನು ಪಡೆದ ಮೂಲ ಉಂಟು ಇರುತ್ತೆ. ಮಕ್ಕಳು ಬ್ಯಾಂಗ್ಳೂರ್ದು ಬೈತೀನಿ ಮಕ್ಕಳಿಗೆ ಏರ್ನಲ್ಲ ಮೂಲ ಪರಿಚಯ ಐತಿ ಅಂಚೆದು ಏರ್ಲ ಬರ್ಬೋದು ಮೊನ್ನೆ ರವಿ ಅಣ್ಣನ ಒಂದು ಅಂಚೆನ ಸ್ಥಿತಿ ಆಂಡು ಹೀರೋಯಿನ್ ಬರ್ರಕ್ಕೇನು ಜೇರು ಐಟು ತುಂಬ ಪೂರ ಎಡ್ಡೆ ಒಪ್ಪನು ಪೊತ್ತಾಯಿರ ದೀಪ ಪೊತ್ತಾಯಿರ ಅನಾಗ ಇನಾಗ್ರೇಷನ್ ಅನಾಗ ಏರ್ಲ ಬರ್ಬೋಜೇರು ನನಗೆ ಕೊಂಚ ಅಂತ್ಯ ಆವಡದು ಅದನ್ನು ಬಂಡ ಪ್ರಥಮವಾದ ಒಂದು ಮೂಜಿ 4 ಕಲಾವಿದರಿಗೆ ಬಹಿಷ್ಕಾರ ಮಾಡೋದು ತುಳು ಚಿತ್ರರಂಗದ ಪೂರ ನಿರ್ಮಾಪಕರ ನಿರ್ದೇಶಕರನ್ನ ದಾಯಗಂದು ಬಂಡ ಅಕಲು ಬೈಟ್ ಕೊರ್ಪೇರು ಅಂಜೆ ಸರ್ವಧರ್ಮದ ಕಲಾಭಿಮಾನಿಗಳ ಈ ಸಿನಿಮಾನು ತೂಲೆ ಆಶೀರ್ವಾದ ಮಾಡ್ಲೆ ಬಲೆ ಬಲೆ ಅಂತ ಮನ್ಪೇರು ಅಕುಲೆ ಸಿನಿಮಾನು ತೂಪುಜೇರು ಒಂದು ದುರಂತ నేను ముల్పడి స్టార్టింగ్ ఇడితే నేను పొలుతుంది ఎప్పుడు ఏడరని ఇಷ್ಟು రాండల మళ్ళీ ಮೋನೆ ತೂನ ಬೇಜಾರಾಗ್ಬೋದು ಪಾಪ ಕಲಾವಿದರ ಅಭಿನಯ ಮಾಡ್ತಾರೆ ಊರಿಲ್ಲ ಪೂರ ಪೇಮೆಂಟ್ ಇನಿ ಒಂದು 10,000 ಬಾಕಿ ಇತ್ತು ನನಗೆ ಕಾಂಡೆ ಫೋನ್ ಮಾಡ್ಬೇಕು ಕೊರಲೆ ಅಂದ್ಕೊಂಡು ಹಿಂಗೆಲ್ಲ ಪೇಮೆಂಟ್ ಅಕೌಂಟ್ಗೆ ಪಾಡ್ಲೆ ಅಂದ್ಕೊಂಡು ನನಗೆ ಕೊಂಚ ಮುಕ್ತಾಯ ಆವಡು ಆಯ್ನತ್ತು ಬೇಗ ಎರಡನೇ ಇಷ್ಟು ರಾಂಡಲ ಮಲ್ಲತ್ತೆ ಒಂಜಿ ಕಲಾವಿದರಿಗೆ ಒಂದು ಎಚ್ಚರಿಕೆದ ಗಂಟೆ ಕೋರೋಡೆ. ಕಲಾ ಪೋಷಕ ಪ್ರವೀಣ್ ಕುಮಾರ್ ಕೊಡಿಯಾಲ್ಬೈಲ್ ಅವರು ಶುಭ ಹಾರೈಸಿದ್ರು. ನಮಸ್ಕಾರ. ಸೇರಿದಂಚಿನ ಈ ಶುಭ ಸಂದರ್ಭಗಳು ತುಳು ಪಿಕ್ಚರ್ ಪಿರ್ಕಿಲ್ ಬಂದು ನಾನು ಪಿಕ್ಚರ್ ಬೈದರು ಯಾಕೆ ನಮ್ಮ ಪೋದ ಸೇರಿದೆ ಯಾಕೆ ಸುಭಾಷಣ ಗೋಪು ಬಂದು ಈ ಪಿಕ್ಚರ್ಗೆ ಯಶಸ್ವಿ ಆವಡ್ ಬಂದು ಇಕ್ಕೇನೆ. ಈ ವೇಳೆ ಸಿನಿಮಾದ ನಿರ್ದೇಶಕ ಎಚ್.ಡಿ. ಆರ್ಯ, ನಿರ್ಮಾಪಕ ಶಿವಪ್ರಸಾದ್ ಇಚ್ಚಾವು, ಸತೀಶ್ ಪೆರ್ನೆ, ಸುದೇಶ್, ಲತಾ ಎಸ್ ಗೌಡ, ಪತ್ರಕರ್ತ ಜಗನ್ನಾಥ್ ಬಾಳ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಪಿರ್ಕಿಲು ಸಿನಿಮಾವು ಮಂಗಳೂರಿನ ರೂಪವಾಣಿ, ಬಿಗ್ ಸಿನಿಮಾಸ್, ಪಿವಿಆರ್, ಸಿನಿಪೋಲಿಸ್, ಉಡುಪಿಯ ಕಲ್ಪನಾ, ಮಣಿಪಾಲದ ಭಾರತ್ ಸಿನಿಮಾಸ್, ಐನಾಕ್ಸ್, ಪಡುಬಿದ್ರೆಯ ಭಾರತ್ ಸಿನಿಮಾ, ಸುರತ್ಕಲ್ನ ನಟರಾಜ್, ಸಿನಿ ಗ್ಯಾಲಕ್ಸಿ, ಪುತ್ತೂರಿನ ಭಾರತ್ ಸಿನಿಮಾ, ಮೂಡುಬಿದ್ರೆಯ ಅಮರಶ್ರೀ, ಕಾರ್ಕಳದ ರಾಧಿಕಾ, ಪ್ಲಾನೆಟ್, ಸುಳ್ಯದ ಸಂತೋಷ್, ಬೆಳ್ತಂಗಡಿಯ ಭಾರತ್ ಸಿನಿಮಾ ಮಂದಿರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಗೊಂಡಿತು. ಸತೀಶ್ ಪೆರ್ನೆ ಹಾಗೂ ಶಿವಪ್ರಸಾದ್ ಇಚಾವು ನಿರ್ಮಾಣದಲ್ಲಿ ತಯಾರಾದ ಈ ಸಿನಿಮಾ ಹಾಸ್ಯಭರಿತ ಕೌಟುಂಬಿಕ ಕಥೆಯ ಎಳೆಯನ್ನು ಹೊಂದಿದೆ. ಊರಿನ ಜನರಿಂದ ಪಿರ್ಕಿಲು ಎಂದು ಕರೆಸಿಕೊಳ್ಳುವ ಹುಡುಗರು ಏನೆಲ್ಲ ಅವಾಂತರ ಸೃಷ್ಟಿಸುತ್ತಾರೆ ಎಂಬುದನ್ನು ಹಾಸ್ಯಭರಿತವಾಗಿ ಸಿನಿಮಾ ಮೂಡಿಬಂದಿದೆ. ನಿರ್ದೇಶಕ ಎಚ್.ಡಿ. ಆರ್ಯ ಅವರೇ ಸಿನಿಮಾಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದಾರೆ. ಎ.ಆರ್. ಕೃಷ್ಣ ಮತ್ತು ಅಭಿಷೇಕ್ ರಾವ್ ಅವರು ಸಂಕಲನ, ವಿ. ಮನೋಹರ್ ಅವರು ಸಂಗೀತ, ವಿ. ಮನೋಹರ್ ಮತ್ತು ಶ್ರೀಧರ್ ಕರ್ಕೇರ ಅವರು ಸಾಹಿತ್ಯ, ಎ.ಆರ್. ಕೃಷ್ಣ ಛಾಯಾಗ್ರಹಣದಲ್ಲಿ ಸಹಕರಿಸಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.